ಅವ್ರು ಏನ್ ಮಾತಾಡ್ತಾ ಇದಾರೆ, ಕುಮಾರಣ್ಣವ್ರು ಏನ್ ಮಾತಾಡ್ತಾ ಇದಾರೆ, ಅದಕ್ಕೇನು ನಮ್ದೇನು ವಿರೋಧ ಇಲ್ಲ. ಆಹಾರ ಪದ್ಧತಿ, ಆಹಾರ ಇರ್ಬೋದು, ಯಾವ ಅಂಗಡಿಯಲ್ಲಿ ತಗೊಬೇಕು, ಎಲ್ಲಿ ತಗೊಬೇಕು ಅನ್ನೋದು ಅವ್ರ ಪ್ರತಿಯೊಬ್ಬರ ರೈಟ್ಸ್. ಅದು ಅವರು ಮುಸ್ಲಿಂ ಅಂಗಡಿಯಲ್ಲಿ ತೊಗೊಬೋದು, ಹಿಂದೂ ಅಂಗಡಿಯಲ್ಲಿ ತೊಗೊಬೋದು, ಎಲ್ಲಿ ಬೇಕಾದ್ರೂ ತೊಗೊಬೋದು, ಅದು ರೈಟ್ಸ್. ಅದು ಅದ್ರಲ್ಲಿ ಪ್ರಶ್ನೆನೇ ಇಲ್ಲ. ನಮ್ಮ ಸರ್ಕಾರದ್ದು ಅದೇ ಇದು. ನಾವೇನು ಹಿಂಗೆ ತಗೊಬೇಕು, ಇಲ್ಲೇ ತಗೊಬೇಕು ಅಂತ ಯಾರಾದ್ರೂ ಮಾತಾಡಿದ್ರೆ ಅದು ಸರಿ ಇಲ್ಲ. ಅದು ಸರಿ, ಅದು ಸರಿ ಇಲ್ಲ. ಒಂದೇ ನಿಮಿಷ. ಆದ್ರೆ ಸಿ.ಟಿ. ರವಿ ಏನು ಹೇಳಿದಾರೆ ಹೇಳ್ತೀನಿ ನಾನು. ನೀವು ಮಾಂಸ ತಗೊಬೇಕಾದ್ರೆ ಅಲ್ಪಸಂಖ್ಯಾತರು ಏನು ಹೇಳ್ತಾರೆ ಅಂತಂದ್ರೆ, ಹಲಾಲ್ ಮಾಡಿದ್ರೆ ಮಾತ್ರ ನೀವು ತಗೊಬೇಕು ಅಂತ ಹೇಳ್ತಾರೆ. ಅವರು ಸಿ.ಟಿ. ರವಿ ಅವ್ರು ಕೇಳಿರೋದೇನು ಅಂತ ಹೇಳಿದ್ರೆ, ನಾವು ಹಲಾಲ್ ಮಾಡಲ್ಲ, ಹಂಗಾರೆ ನೀವ್ ಯಾಕ್ತಿನಲ್ಲ ಅಂತ ಆ ಪ್ರಶ್ನೆ ಅಷ್ಟೇ ಅಲ್ಲೇ. ಅದಕ್ಕೆ ನಾವು ಬುದ್ಧಿವಾದ ಹೇಳುವಂಥದ್ದು ಎರಡೂ ಸಮುದಾಯಕ್ಕೆ ಆಗ್ಬೇಕು. ಈ ಸಮುದಾಯ ಅಲ್ಲಿ ತಗೊಬೇಕು, ಆ ಸಮುದಾಯ ಇದು ತಗೊಬೇಕು. ಇದು ಸಾಮರಸ್ಯ. ಒಂದ್ ಸೈಡ್ಗೆ ಹೋಗುವಂಥದ್ದು ಸರಿ ಇಲ್ಲ ಅನ್ನೋದು ಅಷ್ಟೇ ನಂದು.